1008 ಶ್ರೀ ಚಂದ್ರನಾಥ ಸ್ವಾಮಿ ಗುಮ್ಮಗುತ್ತು ಬಸದಿ ಗುಮ್ಮೀತು ಕುಟುಂಬಸ್ಥರು ಹಾಗೂ ಊರಿನವರ ಸಹಕಾರದಿಂದ ಕೇವಲ 8 ತಿಂಗಳಲ್ಲಿ ಬಸದಿಯ ನಿರ್ಮಾಣ ಪೂರ್ಣಗೊಂಡಿದೆ. ಆ ಪ್ರಯುಕ್ತ ಡಿಸೆಂಬರ್ 22 ರಿಂದ ಡಿಸೆಂಬರ್ 26 ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿರುವುದು ಜೀರ್ಣೋದ್ಧಾರ ಸಮಿತಿಯ ಆಡಳಿತ ಮುಖ್ಯಸ್ಥರಾದ ಕೆಪಿ ಹರಿಶ್ಚಂದ್ರ ಬಲ್ಲಾಳ್ ಹೇಳಿದರು. 10 ತಿಂಗಳ ಹಿಂದೆ ನಾವು ಒಂದು ಮೀಟಿಂಗ್ ಕರೆದು ಊರಿನವರನ್ನೆಲ್ಲ ಸೇರಿಸಿ ಇದನ್ನು ಜೀರ್ಣೋದ್ಧಾರ ಅಜೀರ್ಣ ಸ್ಥಿತಿಯಲ್ಲಿದೆ, ಅದನ್ನು ಜೀರ್ಣೋದ್ಧಾರ ಮಾಡುವ ಸಂಕಲ್ಪವನ್ನು ನಾವು ಮಾಡಿದೆವು. ಅದೇ ರೀತಿ ಕಾರ್ಯಪ್ರವೃತ್ತರಾಗಿ ಊರಿನ ಹಾಗೂ ಗುಮ್ಮೆತ್ತು ಮನೆತನದ ಕುಟುಂಬಸ್ಥರ ಹಾಗೂ ಊರಿನ ಪ್ರಮುಖರ ಸಹಾಯದಿಂದ 8 ತಿಂಗಳಲ್ಲಿ ಈ ಬಸದಿಯ ಪುನರ್ ನಿರ್ಮಾಣ ಕಾರ್ಯ ಸಂಪನ್ನವಾಗಿದೆ. ಅದೇ ರೀತಿ ಜಿನಭೀಮ ಪ್ರತಿಷ್ಠೆಗೆ ತಾರೀಕು ಫಿಕ್ಸ್ ಮಾಡಿದ್ದೇವೆ. ಅದರದ್ದು ಆಮಂತ್ರಣವನ್ನು ಕೂಡ ನಿಮಗೆ ನಾವು ಕೊಟ್ಟಿದ್ದೇವೆ. 22ರಿಂದ 26ನೇ ತಾರೀಕಿನವರೆಗೆ ನಡೀತದೆ. ಇದರಲ್ಲಿ ವಿಶೇಷವಾಗಿ ಎನ್ ರಾಜೇಂದ್ರ ಕುಮಾರ್, ಸುರೇಂದ್ರ ಕುಮಾರ್ ಧರ್ಮಸ್ಥಳ ಅವರು ಭಾಗವಹಿಸ್ತಾರೆ. ಅದೇ ರೀತಿ ಧಾರ್ಮಿಕ ಭಾಷಣಕ್ಕೆ ಮುನಿರಾಜ್ ರೆಂಜಾಳ ಮತ್ತು ಶ್ವೇತಾ ಜೈನ್ ಅಡ್ವೊಕೇಟ್ ಮುಂಡವಿದ್ರಿ ಅವರು ಭಾಗವಹಿಸ್ತಾರೆ. ಈ ವೇಳೆ ಮಾತನಾಡಿದ ಟ್ರಸ್ಟಿ ದಿಶಾ ಬಲ್ಲಾಳ್ ಅವರು, ಕಾರ್ಕಳ ದಾನಶಾಲಾ ಜೈನ ಮಠದ ಪರಮ ಪೂಜ್ಯ ರಾಜಗುರು ಜ್ಞಾನಯೋಗಿ ಸ್ವಸ್ತಿ ಲಲಿತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ಹುಟ್ಟೂರಾಗಿರುವುದರಿಂದ ಅವರಿಗೋಸ್ಕರ ಗುರುವಂದನಾ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದು ಹೇಳಿದರು. ನಮ್ಮದು ಕಾರ್ಕಳ ಸ್ವಾಮೀಜಿ ಲಲಿತ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಇದ್ದಾರೆ. ಅವ್ರದ್ದು ಊರು, ಅವರು ಹುಟ್ಟಿ ಬೆಳೆದ ಊರು ಅದು. ಅಲ್ಲಿಯ ಬಸದಿಯಲ್ಲಿ ಜೀರ್ಣೋದ್ಧಾರ ಆಗ್ತಾ ಇದೆ ಅಂತ ಹೇಳಿ ಅವರಿಗೆ ಗುರುವಂದನಾ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೇವೆ. ಅದು ತುಂಬ ವಿಶೇಷವಾದದ್ದು. ಆ್ಯಕ್ಚುಲಿ ಎಲ್ಲ ಜೀರ್ಣೋದ್ಧಾರದಲ್ಲಿ ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ, ಬಟ್ ಅವ್ರ ಊರಲ್ಲಿ ಆಗೋ ಬಸ್ತಿಯಿಂದ ಅವ್ರದ್ದೇ ಮಾರ್ಗದರ್ಶನದೆಲ್ಲ ಆಗಿರೋದು ಈ ಕೆಲಸ ಎಲ್ಲ. ಶಂಕುಸ್ಥಾಪನೆಯಿಂದ ಹಿಡಿದು ಎಲ್ಲ ಅವರೇ ಮಾಡ್ತಾ ಇದ್ದಿದ್ದು. ಸೊ ಅವರಿಗೆ ಗುರುವಂದನಾ ಕಾರ್ಯಕ್ರಮ ಇಟ್ಟಿದೆ ಗುರುವಾರ 23ಗೆ. ಅದೊಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಮತ್ತು ಇದು ಸಾಮೂಹಿಕ ರಥ ಸ್ವೀಕಾರ ಅಂತ ಒಂದಿದೆ. ನಮ್ಮ ಜೈನರಲ್ಲಿ ಮಕ್ಕಳಿಗೆ ಮಾಡ್ತಾರೆ, 7 ವರ್ಷದ ಮೇಲಿನ ಮಕ್ಕಳಿಗೆ ರಥ ಸ್ವೀಕಾರ ಮಾಡ್ತಾರೆ. 50 ಮಕ್ಕಳು ಕೂತ್ಕೊಂಡು ಸ್ವಾಮೀಜಿಯ ಮಾರ್ಗದರ್ಶನದಲ್ಲಿ ರಥ ಸ್ವೀಕಾರವನ್ನು ಮಾಡಲಿಕ್ಕಿದ್ದಾರೆ. ಅದು ಶನಿವಾರ ಬೆಳಿಗ್ಗೆ ನಡೀಲಿಕ್ಕಿದೆ. ಹಾಗಾಗಿ ನಮಗೊಂದು ಅದು ತುಂಬ ಅತ್ಯುತ್ತಮ ವಿಶೇಷವಾದ ನಮ್ಮದೊಂದು ಕೆಲಸ. ಇದೇ ವೇಳೆ ಮಾತನಾಡಿದ ಟ್ರಸ್ಟಿ ವಿಜಯ್ ಕುಮಾರ್ ಅವರು, ಈ ಬಸದಿಯ ಶಂಕುಸ್ಥಾಪನೆ ಇದೇ ವರ್ಷ ಫೆಬ್ರವರಿ 8ರಂದು ಮಾಡಿರುತ್ತೇವೆ. ಕೇವಲ 8 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿದ್ದೇವೆ. ಲಲಿತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಉಪಸ್ಥಿತಿಯಲ್ಲಿ ಹಾಗೂ ಮಾರ್ಗದರ್ಶನದೊಂದಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಶುಭಾಶೀರ್ವಾದದೊಂದಿಗೆ ಶ್ರೀ ಚಂದ್ರನಾಥ ಸ್ವಾಮಿಯ ಪುನರ್ ಪ್ರತಿಷ್ಠಾಪನೆಗೊಳ್ಳಲಿದೆ ಎಂದು ಹೇಳಿದರು. ನಮ್ಮ ಈ ಭಗವಾನ್ 1008 ಚಂದ್ರನಾಥ ಸ್ವಾಮಿಯ ಬಸದಿಯ ಈ ಬಸದಿ ನಿರ್ಮಾಣ ಕೇವಲ ಫೆಬ್ರವರಿ 18ಕ್ಕೆ ನಾವು ಶಂಕುಸ್ಥಾಪನೆ ಮಾಡಿ ಶಿಲಾನ್ಯಾಸ ಮಾಡಿದ್ದೇವೆ. ಅದೀಗ ಡಿಸೆಂಬರ್ 22ರ ಒಳಗೆ ಆಗುತ್ತೆ ಅಂತ ಹೇಳಿದರೆ ಅದು ವಿಶೇಷವೇ. ಯಾಕಂತೇಳಿ ಯಾವುದೇ ದೇವಸ್ಥಾನ ಬಸದಿ ನಾವು ಶಿಲಾನ್ಯಾಸ ಮಾಡಿ ಅದು 2-3 ವರ್ಷ ಹಿಂದೆ ಹೋಗ್ತಾ ಇರೋದು ಕಂಡುಬಂದಿದೆ. ಈ ನಿಟ್ಟಿನಲ್ಲಿ ಈ ಬಸದಿಯ ವಿಶೇಷತೆ ಏನಂದರೆ ಸುಮಾರು 7-8 ತಿಂಗಳಲ್ಲಿ ಪುನರ್ ನಿರ್ಮಾಣವಾಗಿ ಬಸದಿಯು ಪುನರ್ ಪ್ರತಿಷ್ಠೆ ಆಗೋದು ವಿಶೇಷತೆ. ಅದರಲ್ಲಿ ಕೂಡ ನಮ್ಮ ಧರ್ಮ ಬಂಧುಗಳು ಶ್ರಾವಕಿಯರು ಸುಮಾರು 3 ತಿಂಗಳು ಸತತ 40ರಷ್ಟು ಜನ ಸೇರಿಕೊಂಡು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ನಮ್ಮ ಕೊರೋನಾ ಸಮಯದಲ್ಲಿ ನಮ್ಮ ಎಲ್ಲ ಶ್ರಾವಕರಿಗೆ ಇದೊಂದು ಸದುಪಯೋಗವಾದೊಂದು ಸಂದರ್ಭ. ಈ ನಿಟ್ಟಿನಲ್ಲಿ ಅವರ ಸಹಾಯವನ್ನು ನಾವು ಕೂಡ ನೆನಪಿಸಿಕೊಳ್ಳುತ್ತಾ ಈ ಬಸದಿಯ ಬಗ್ಗೆ ಇನ್ನು ನಡೆಯುವ ವಿಧಿವಿಧಾನಗಳಿವೆ. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಸಂಪತ್ ಕುಮಾರ್ ಉಪಸ್ಥಿತರಿದ್ದರು. 70 ದಶಕಗಳ ಸಾರ್ಥಕ ಸೇವೆಗೈದ ಅತ್ಯುತ್ತಮ ಗುಣಮಟ್ಟ ಮಿತದರದ ವಿಶ್ವಾಸನೀಯ ಜವಳಿ ಮಳಿಗೆ ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರು. ಆಧುನಿಕ ಶೈಲಿಯ ಮದುವೆ ಸೀರೆಗಳು, ಅಂದದ ಮಗುವಿಗೆ ಸುಂದರವಾದ ಸೀತ ಉಡುಪುಗಳು, ನಿತ್ಯೋಪಯೋಗಿ ಹಾಗೂ ಧಾರ್ಮಿಕ ಆಚರಣೆಗೆ ಅವಶ್ಯ ಸಾಂಪ್ರದಾಯಿಕ ಬಟ್ಟೆ ಬರೆಗಳು, ಬೆಡ್ಶೀಟ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್, ಬ್ಲೌಸ್ ಮೆಟೀರಿಯಲ್ಸ್, ಪ್ರತಿಷ್ಠಿತ ಕಂಪನಿಗಳ ಸೂಟಿಂಗ್ ಮತ್ತು ಶರ್ಟಿಂಗ್, ಶೆರ್ವಾನಿ, ಕುರ್ತಾ, ಬ್ಲೇಸರ್ಸ್, ಇಂಡೋ ವೆಸ್ಟರ್ನ್ ಪಾರ್ಟಿ ವೇರ್ ಡ್ರೆಸ್ಗಳು ಹಾಗೂ ಸೂಟ್ ಕೇಸ್, ಕೊಡೆ, ಪೇಟ, ಕರ್ಟನ್ ಮೆಟೀರಿಯಲ್ಸ್ ಎಲ್ಲವೂ ಒಂದೇ ಸೂರಿನಡಿಯಲ್ಲಿ 25,000 ಚದರ ಅಡಿ ವಿಸ್ತೀರ್ಣದ 3 ಅಂತಸ್ತಿನ ವಿಶಾಲವಾದ ಸಂಪೂರ್ಣ ಕುಟುಂಬದ ವಸ್ತ್ರ ಮಳಿಗೆ. ಇಂದೇ ಭೇಟಿ ಕೊಡಿ. ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರು. ನಮ್ಮ ಮಳಿಗೆ ಆದಿತ್ಯವಾರವೂ ತೆರೆದಿರುತ್ತದೆ.